ಮಂಗಳೂರು ನಗರದ ಹೊರವಲಯದ ಗುರುಪುರ ಬಂಗ್ಲಗುಡ್ಡೆಯಲ್ಲಿ ಭಾರೀ ಪ್ರಮಾಣದ ಗುಡ್ಡ ಕುಸಿತ ಸಂಭವಿಸಿ 2 ಮನೆಗಳು ಸಂಪೂರ್ಣ ಮುಚ್ಚಿ ಹೋಗಿ 2 ಮಕ್ಕಳು ಮಣ್ಣಿನ ಅಡಿ ಸಿಲುಕಿ ಮೃತಪಟ್ಟಂತಹ ಘಟನೆ 2020ರ ಜುಲೈ 5ರಂದು ನಡೆದಿತ್ತು. ಅಂದು ಇಲ್ಲಿದ್ದಂತಹ 50ಕ್ಕೂ ಅಧಿಕ ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಸ್ಥಳಾಂತರ ಮಾಡಿದ ಕುಟುಂಬಗಳಿಗೆ ಇನ್ನೂ ಸರ್ಕಾರದ ವತಿಯಿಂದ ಯಾವುದೇ ಪರಿಹಾರವನ್ನು ನೀಡಿಲ್ಲ. ನಾವು ಸೂಕ್ತ ಪರಿಹಾರ ಸಿಗದೆ ಕಂಗಾಲಾಗಿದ್ದೇವೆ ಎಂದು ಇಲ್ಲಿನ ಸಂತ್ರಸ್ತರು ನಮ್ಮ ಕುಡ್ಲ ವಾಹಿನಿಯ ಜೊತೆ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಬಂಗ್ಲಗುಡ್ಡೆಯಲ್ಲಿ ಮಳೆಗಾಲದಲ್ಲಿ ಸೂಕ್ತ ಮಳೆ ನೀರು ಹರಿದು ಹೋಗಲು ವ್ಯವಸ್ಥೆ ಇಲ್ಲದ ಕಾರಣ ಗುಡ್ಡಗಾಡು ಪ್ರದೇಶದಿಂದ ಹಿಡಿದಂತಹ ನೀರು ಮನೆಗಳನ್ನು ಕೊಚ್ಚಿಕೊಂಡು ಹೋಗಿ ಭಾರಿ ದುರಂತ ಸಂಭವಿಸಿತ್ತು. ಇನ್ನಷ್ಟು ಗುಡ್ಡ ಕುಸಿತದ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದ್ದರೆ ಕೆಲವು ಕುಟುಂಬಗಳು ತಾತ್ಕಾಲಿಕ ಬಾಡಿಗೆ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಆದರೆ ಕುಟುಂಬಗಳನ್ನು ತೆರವುಗೊಳಿಸಿ ಪರಿಹಾರ ನೀಡ್ತೇವೆ, ಪರ್ಯಾಯ ಜಾಗವನ್ನು ಕಲ್ಪಿಸಿ ಕೊಡ್ತೇವೆ ಎಂದು ಭರವಸೆ ನೀಡಿದ್ದ ಸರ್ಕಾರ ಸಂತ್ರಸ್ತರ ನೋವಿಗೆ ಇನ್ನೂ ಸ್ಪಂದನೆಯನ್ನು ನೀಡಿಲ್ಲ ಎಂದು ಇಲ್ಲಿನ ಸಂತ್ರಸ್ತರು ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದು 2 ವರ್ಷ ಕಳೆದರೂ ನಮ್ಮ ಕಷ್ಟವನ್ನು ಕೇಳುವವರು ಯಾರೂ ಇಲ್ಲ. ನಾವು ಹಿರಿಯ ಅಧಿಕಾರಿಗಳನ್ನು ಈ ಬಗ್ಗೆ ಪ್ರಶ್ನಿಸಿದ್ರೆ ಗಂಜಿಮಠ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಕೇಳಿ ಎಂದು ತಮ್ಮ ಜವಾಬ್ದಾರಿಯನ್ನು ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಂದು ಇಲ್ಲಿನ ಸಂತ್ರಸ್ತ ಇಸ್ಮಾಯಿಲ್ ಎಂಬುವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕಳೆದ 25 ವರ್ಷಗಳಿಂದ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ಬ್ಯಾಂಕಿನಿಂದ ಸಾಲ ಸೌಲಭ್ಯವನ್ನು ಪಡೆದಿದ್ದೇವೆ. ಲೋನ್ ಕಟ್ಟಿಲ್ಲ, ಸರ್ಕಾರ ನಮಗೆ ಪರಿಹಾರವೂ ಕೊಟ್ಟಿಲ್ಲ. ನಮಗೆ ಸರ್ಕಾರವಲ್ಲದೆ ಇನ್ಯಾರು ಕೊಡಬೇಕು ಎಂದು ಸಂತ್ರಸ್ತೆ ಎಂಬ ನೆಬಿಸಾ ನೋವನ್ನು ವ್ಯಕ್ತಪಡಿಸಿದ್ದಾರೆ. 2020ರ ಜುಲೈನಲ್ಲಿ ನಡೆದಂತಹ ದುರಂತದಲ್ಲಿ ಗುರುಪುರ ಮೂಳೂರು ತಾರೀಕರಿಯ ನಿವಾಸಿ ಶರೀಫ್ ಶಾಹಿದ ದಂಪತಿಯ ಪುತ್ರ 16 ವರ್ಷದ ಸಫ್ವಾನ್ 10 ವರ್ಷದ ಸಹಲಾ ಸಾವನ್ನಪ್ಪಿದ್ರೆ ಮೃತ ಮಕ್ಕಳ ತಾಯಿ ಶಾಹಿದ ಸಹಿತ 2 ಗಾಯಗೊಂಡಿದ್ರು. ಜಿಲ್ಲಾಧಿಕಾರಿ ಹತ್ತಿರ ಮಾತಾಡಿದರು. UP ಇಬ್ರಾಹಿಮು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಒಳ್ಳೆಯ ಕೆಲಸ. ಈಗ ಅದು ಅವನು UP ಇಬ್ರಾಹಿಮು ಕರ್ಕೊಂಡು ಹೋದಾದ ಮೇಲೆ ಸ್ವಲ್ಪ DT ಅವರೆಲ್ಲ ಒಂದು ಅಲ್ಲಿ ಮುಗೇರ್ಗುತ್ತಲ್ಲಿ ಎಲ್ಲ ಸೊರೆ ಮಾಡಿದ್ರು ಅಂತ ಎಲ್ಲ ಹೇಳಿದರು. ನಮಗೇನು ಬಿಟ್ಟದ್ದು ಅಲ್ಲ. ಇನ್ನು ಪಂಚಾಯತಿ ನಮ್ಮ ಮೂಲೂರು ಗ್ರಾಮದ ಪಂಚಾಯತಿಯು ಮತ್ತು ಅವರು ಅಲ್ಲಿ PDO ಇದ್ದಾರಲ್ಲ ಮೂಲೂರು ಗ್ರಾಮದ್ದು ಅವರು ಗಂಜಿಮಠ ಪಂಚಾಯತ್ PDO ಎಲ್ಲ ಕೂತ್ಕೊಂಡು ಮಾತಾಡಿ ಇನ್ನು ನಿಮಗೆ ಕೊಡ್ತಾರಂತ ಹೇಳಿದರು. ಮೊನ್ನೆ UP ಇಬ್ರಾಹಿಮ್ ಕರ್ಕೊಂಡು ಹೋದಾದ ಮೇಲೆ ಇನ್ನು ಬೇರೆ ಎಂಥದ್ದು ವ್ಯವಸ್ಥೆ ನಮಗೊಂದು ಪರಿಹಾರ ಇಲ್ಲ ಸರ್. ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬೀಳ್ತದೆ, ಅದಕ್ಕೆ ಕೋಟಿ ಪಾಸ್ ಆಗ್ತದೆ. ನಮ್ಮದು ಒಂದು 12-13 ಲಕ್ಷ ಲಾಸ್ ಉಂಟು. ಒಂದು ಗಾಡಿ ಅಡಿಯಲ್ಲಿ ಉಂಟು, 2-3 ಗಾಡಿ ಡ್ಯಾಮೇಜ್ ಆಗಿದೆ. ಬ್ಯಾಂಕ್ನವರು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ನಾವು ಏನು ಮಾಡಬೇಕು? ಇನ್ನು ನಾನು ಕಾಯುವುದಿಲ್ಲ ಸರ್. ನಮಗೆ ಏನಾದರೂ ಒಂದು ಇದು ಮಾಡಿ ಕೊಡಬೇಕು. ಇಲ್ಲಾದರೆ ನಾನು ನಿಮ್ಮ ಹೆಸರು ಬರೆದು ನಾನು ಇಲ್ಲಿ ಹೊಸ ಸಂಘ ಆಗಿದೆ, ಬ್ರಿಡ್ಜ್ ಆಗಿದೆ, ಅದಕ್ಕೆ ನಾನು ನಿಮ್ಮ ಹೆಸರೆಲ್ಲ ಹಾಕಿ ನಾನು ಅಲ್ಲಿ ನಮ್ಮ ಜೀವವನ್ನು ಕಳ್ಕೊಂಡು ಹೋಗ್ತೇನೆ. ನೆಬಿಸ ಈತ ವರ್ಷ ಯಾನ್ ಕುಳಿದು 25 ವರ್ಷ ಇಟ್ಟು ಅಂಡ ಮುರಾಣಿ ಇಲ್ಲಿ ಬೂರ್ಂಡತ್ತೆ 5 ಲಕ್ಷ ಲೋನ್ ಜೊತೆದಿತ್ತು. ಸಂದು 3 ಲಕ್ಷ ಪಿರ ದೆತ್ತದ 2.5 ಲಕ್ಷ ಹೊಡಿತುಂಡು ಪಿರ ಹಾಕಲ ಬೇಡ. ಇಂದು ಕಟ್ಟದ ಅಲ್ಪ ಮುಲ್ಪ ಸಾಲ ಮಲ್ತು ಕಟ್ಟು ಪತ್ತದು ಒಂಜಿ ಇಲ್ಲಿಂದ ಅಂಡು ಆಯ್ಬೇಕ ಬೂರ್ಂಡತ್ತೆ ಬೂರಿಬೇಕ ಲಕ್ಕೆರೆ ಬಂಡೇರು ಲಕ್ಕೆರೆ ಬಂದು ಎಂಚಿನ ಪರಿಹಾರ ಕೊರಪ ಅಲ್ಪ ಕುಳ್ಳೆ ಮುಲ್ಪ ಕುಳ್ಳೆ ಎಂಚಿನ ಈ ಥರ 2 ವರ್ಷ ಒಂದು ಬತ್ತುಂಡು ಎಂಚಿನೆಲ್ಲ ದಾಲ ಕೊರ್ತುಜೇರು ಬಾಡಿಗೆ ಕುಳ್ಳುಂಡ ಅಲ್ಪ ಹಾಕುಲ್ಲ ಟೈಮನ್ನು ಲಕ್ಕವರು ನಾನಂಜಬೇಕು ಓಡೊಂದು ಗೆಂಪುನಿ ಎಂಗ್ಳು ಪಂಡ್ಲೆ ಎಂಗ್ಲಿ ಗೌರ್ಮೆಂಟ್ ಕೊರ್ಜಿನ ಬಕ್ಕ ಓಡಬೋಪಿನಿ ಅಂಚ ಮೂರ್ದು ಅಂತ ದಿನ ಒಂಜಿ 5 ತಿಂಗಳದ್ದು ಬೊಕ್ಕ ಬತ್ತದ ಬಂಡೇರು ಅವನು ಕೋಟ ಸಿನಸ್ ಬಂಡಿ ಇತ್ತ 5 ತಾರೀಕಿಗೆ ನಿಕ್ಲೆಗೆ 50 ಸಾವಿರ ಬೂರುಂಡು ಅವು ಬೂರುಂಡು ಇಂದು ಬೂರುಂಡು ದಾಲ ಇಜ್ಜಿ ಅಂಚ ಮಲ್ಪಲೆ ಇಂಚ ಮಲ್ಪಲೆ ಅಂತ ಓಲ ಇಜ್ಜಿ ಎಂಕ್ಲೆಗೆ 2 ವರ್ಷದ ಅವು ಕೊರ್ಪೆ ಇಂದು ಕೊರ್ಪೆ ತೊಟ್ಟ ಕೊರ್ಪೆ ಬನ್ನಿ ದಾಲ ಇಜ್ಜಿ ಒಕ್ಕ ಮಾತಂದು ಎಂಕ್ಲ ಕೊರ್ಪೇರಿ ಬರ್ತೇವೆ ಇಂಚಿನೆಲ್ಲ ಫೆರಜನ ಇಜ್ಜಿ ಎಂಕ್ಲು ನೀರಿಡು ಪೋಯಿಲ್ಲ ಕಣೆ ಮುಲ್ಪ ಇತ್ತಿನಕ್ಲೆ ಗುಡ್ಡೆ ಪೂರ ಜರಿನಾಗ ಪಂತೇರು ಮಾತೇರ್ಲಾಗದು ಪೋಲೆ ಬೊಕ್ಕ ನಿಕ್ಲೆಗೆ ಪೋದು ಕುಲ್ಲೆ ವ್ಯವಸ್ಥೆ ಪೂರ ಮನ್ಪಂದು ಆಂಡ ದಾಲ ವ್ಯವಸ್ಥೆ ಮಂದಿಜೇರು ಎಂಕು ಜವಾಬ್ದಾರಿ ಹತ್ತು ಮೂಲ ಕುಲ್ಲುಂಡ ನಿಕ್ಲೆ ಜವಾಬ್ದಾರಿ ಪಂತೇರು ಅಂಚೆ ಎಂಗ್ಳು ಪೂರಲ್ಲ ರೂಮ್ ಹುಡುಗಿಲ್ಲ ಆಂಡ ರೂಮ್ ಹುಡುಗೋದು ಕುಲ್ಲುದು ಆಜಿ ತಿಂಗಳು ಗುಲ್ಯ ಆಂಡಲ್ಲ 10 ಸಾವಿರ ಫಸ್ಟ್ ಕೊಡ್ತೀರಿ ಬಾಡಿಗೆ ಬಂದು ಆ ಬಾಡಿಗೆ ಹತ್ತಿಗೆ ಅವು ಎಂಕ್ಲೆ ಖರ್ಚಿಗೆ ಕೊಡ್ತೀನಿ
ಆಂಡ ದಾಲ ಕೊರ್ತುಜೆರ್ ಎಂಗ್ಲ ಆಜಿ ತಿಂಗಳು ಕುಲ್ಲಿ ಕೇನ್ನ ಪಂಡೇರ್ ಪಂಚಾಯತ್ ನಿಕ್ಲು ಬಲ್ಲೆ ಮುಲ್ಪ ಬೊಕ್ಕ ಮೂಲ್ ಮಾತೇರಲ್ಲ ಅಕ್ಕಪತ್ರ ಸರಿಜ್ಜಿ ಅಕಲ್ನಕಲ್ನ ಪುದರ್ಡ ಆಡ ಅಕ್ರ ಬತ್ತ 5 ಕನಿಕ್ಲೆ ಬಾಡಿಗೆ ಕೊರ್ಪ ಬಂಡೇರ್ ಆಂಡಲ ಈತ್ 2 ವರ್ಷ ಅಂಡ್ ಬಾಡಿಗೆಲ್ಲ ಕೊರ್ಚಿ ದಾಲ ಕೊರ್ತುಜೆರ್ ಮೂಲ್ ತುಯ್ಯರ ಕೇನೆರ ತುಯ್ಯರ ಬರ್ಪುನ ಗತಿಜ್ಜಿ ಅಂಚಿನ ಪರಿಸ್ಥಿತಿ ಆದ್ನು ಓಟು ಬನ್ನಾಗ ಬಂದು ಬರ್ಪೇರು ಎಂಕ್ಲು ಪೂರ ಮಲ್ತು ಕೊರ್ಪ ನಿಕ್ಲು ಓಟು ಪಾಡ್ಲೆ ಎಂಕ್ಲೆಗೆಂದು ಓಟು ಪಾಡಿಯಕ ಊಲ ಸುದ್ದಿಜ್ಜಿ ನರಮಾನಿ ಸೈತ್ಯರ ಉಲ್ಲೆರ ಕೇನ ಪರಿಸ್ಥಿತಿ ಮೂಲಿಜ್ಜಿ ಬಾಕಿ ಪೂರ ಅಲ್ಪ ಮುಲ್ಪ ಜರಿಂಡೆ ಎಲ್ಲಿಲ್ಲೇ ವಿಷಯ ಕೋಟಿ ಕೋಟಿ ಖರ್ಚು ಮಲ್ಪೇರು ಮುಲ್ಪ ಈತೆಲ್ಲಿ ಎಲ್ಲೇ ಇಲ್ಲ ಬೂರ್ದಿನಕ್ಕೆ ಒಂಜಿ ಕೇನ್ನ ಗತಿ ಜಾಕ್ಲೆ ಒಂಜಿ ವ್ಯವಸ್ಥೆ ಮಲ್ಪಜರು ಇತ್ತಿನಕ್ಲೇನು ಕುಲ್ದಿರಾಗ್ಲು ಬತ್ತದು ಎಲ್ಲಿಲ್ಲೇ ಜೋಕ್ಲುಲ್ಲ ಮೂಲ ಜರಿದಿನಕ್ಲೆ ಗತಿ ಜಲ್ನಾಗ ಆತಂಡು ಆಂಡ ಇತ್ತಿನಕ್ಲು ಇಲ್ಲಿ ಇತ್ತಿನಕ್ಲು ಬತ್ತು ಕುಲುದೇರು ಅಕಲ್ನ ಪರಿಸ್ಥಿತಿ ಆದ ಇಲ್ಲಿ ಜನ್ನಕ್ಲು ಬೂರ್ದಿನಕ್ಲೆ ಅಕಲ್ನ ಪರಿಸ್ಥಿತಿ ಆದ ಏರ್ಲ ಕೇನ್ನ ಗತಿಜ್ಜಿ ಇಲ್ಲಿ ಜಂದ ರೂಮ್ ಅಲ್ಲಿ ಒಂದು ಅಕ್ಲೆ ಬಾಡಿಗೆ ಕೊರ್ಪುಣಜ್ಜಿ ಅಂಚಿನ ಪರಿಸ್ಥಿತಿ ಬೈದಿನಕ್ಲನ